ಮಕ್ಕಳನ್ನ ಸಮಾಜದ ಆಸ್ತಿ ಸಂಪತ್ತು ಮಾಡುವ ಕಾರ್ಯ ನಡುಪದವು ಮಸೀದಿಯ ಉಮರಾ ಉಲೇಮಾಗಳಿಂದ ಆಗಿದೆ. ಯುವ ಜನಾಂಗಕ್ಕೆ ಸ್ಪಷ್ಟವಾದ ಸಂದೇಶ ನೀಡುವ ಕಾರ್ಯದಿಂದ ಪ್ರದೇಶದಲ್ಲಿ ಶಾಂತಿ ನೆಲೆಸಲು ಸಾಧ್ಯವಾಗಿದೆ ಎಂದು ರಾಜ್ಯ ವಿಪಕ್ಷ ಉಪನಾಯಕ ಯುಟಿ ಖಾದರ್ ಅಭಿಪ್ರಾಯಪಟ್ಟರು. ಎನ್ಎಸ್ ಸುಲೇಮಾನ್ ಹಾಜಿ ಸ್ಮರಣಾರ್ಥ ಕೊಣಾಜೆ ನಡುಪದವು ಮಸೀದ್ ವಠಾರದಲ್ಲಿ ನಿರ್ಮಿಸಲಾದ ಅಲ್ ಉಮರ್ ಜುಮಾ ಮಸೀದಿ ಮತ್ತು ಹಯಾತುಲ್ ಇಸ್ಲಾಂ ಮದ್ರಸಾ ಇದರ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದರು. ತಪ್ಪಿದವನ್ನು ಸರಿದಾರಿಗೆ ತಂದಾಗ ನಮ್ಮ ಸಮುದಾಯಕ್ಕೆ ಅತ್ಯುತ್ತಮವಾದ ಗೌರವ ಸಿಕ್ಕುವಂಥ ಕೆಲಸ ಇವತ್ತು ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸುವಂಥದ್ದು. ಸೌಹಾರ್ದ ಸಮಾಜ ನಮಗೆಲ್ಲರಿಗೂ ಕೂಡ ಇವತ್ತು ಅತಿ ಅಗತ್ಯ ಇದೆ. ನಾವು ಯಾಕೆ ಪ್ರೀತಿಯಿಂದ ನಾವು ಬದುಕ್ತಾ ಇದ್ದೇವೆ, ಟೆನ್ಷನ್ ಇದ್ದ ಬದುಕ್ತೇವೆ, ಎಲ್ಲ ಹಿರಿಯರು ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದ ಕಾರಣ ನಾವು ಇವತ್ತು ಬದುಕ್ತಾ ಇದ್ದೇವೆ. ಇವತ್ತು ಚೆನ್ನಾಗಿ ಬದುಕಿ ಎಲ್ಲ ಒಗ್ಗಟ್ಟಿನಿಂದ ನಾವು ಬದುಕದಿದ್ದರೆ ನಮ್ಮ ಸಣ್ಣ ಮಕ್ಕಳು, ಹೀಗಿರುವ ಸಣ್ಣ ಮಕ್ಕಳು ಮತ್ತು ಅವರು ಹುಟ್ಟಿ ಬರುವಂಥ ಮಕ್ಕಳು ಯಾರಿದ್ದಾರೆ ಭಾಳ ಕಷ್ಟಕರ ಸಮಾಜನ ಅವರಿಗೆ ನಿರ್ಮಾಣ ಮಾಡಿ ಕೊಡ್ತೇವೆ ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ನನಗೆ ಅತ್ಯಂತ ಸಂತೋಷವಾಗ್ತದೆ. ನೀವೆಲ್ಲ ಸೇರಿ ವೆಂಕ ಪೂಜಾರಿಯನ್ನು ಬಂದು ಇವತ್ತು ಕರೆದು ಇವತ್ತು ಗೌರವ ಪ್ರೀತಿ ಸನ್ಮಾನ ಮಾಡಿದ್ರಿ. ಇದು ಬಹುಶಃ ಅವರು ಕೂಡ ಅತ್ಯಂತ ಅವ್ರ ಜೀವನ ಪೂರ್ತಿ ಕೂಡ ಅವ್ರು ಭಾಳಷ್ಟು ಸನ್ಮಾನ ಸಿಕ್ಕಿರ್ಬೋದು, ಭಾಳಷ್ಟು ಕಟ್ಟಡ ಮಾಡಿರ್ಬೋದು, ದುಡ್ಡು ಬೇಕಾದರೂ ಸಿಕ್ಕಿರ್ಬೋದು. ಅದು ನೀವೆಲ್ಲವೂ ಸೇರಿ ಇವತ್ತು ವೆಂಕ ಪೂಜೆಯನ್ನು ಮಾಡುವ ಸನ್ಮಾನ ಅವರು ಜೀವನ ಪೂರ್ತಿ ಅವರು ಮತ್ತು ಅವ್ರ ಕುಟುಂಬ ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗುವಂಥ ವಿಚಾರ ಇವತ್ತು ಆಗುವಂಥದ್ದು. ಇಂಥ ಹಲವಾರು ಉದಾಹರಣೆ ಎಲ್ಲ ಮೊಹಲ್ಲದಲ್ಲಿ ಎಲ್ಲ ಜಮಾತಿನಲ್ಲಿ ಬರುವಂಥ ಅವಕಾಶ ಕೂಡ ಈ ನಮಗೆ ಸಮಾಜದಲ್ಲಿ ಇವತ್ತು ಅತಿ ಅಗತ್ಯ ಆಗುವಂಥ ವಿಚಾರ ಇವತ್ತು ಆಗಬೇಕು, ಆಗ್ತದೆ. ನೀವೆಲ್ಲರೂ ಕೂಡ ಅದಕ್ಕೆ ಒಂದು ದಿಕ್ಸೂಚಿಯಾದ ಒಂದು ಕಾರ್ಯಕ್ರಮ ನಿಮ್ಮನೆ ಪ್ರದೇಶ ಮುಖಾಂತರ ಬರುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಜಮಾತ್ ಅಧ್ಯಕ್ಷ ಅಬ್ದುಲ್ ನಾಸೀರ್ ಎನ್ಎಸ್ ಅಧ್ಯಕ್ಷತೆ ವಹಿಸಿದ್ರು. ಮಸೀದಿಯ ಧರ್ಮಗುರು ಎಂಪಿ ಉಸ್ತಾದ್ ದುವಾ ನೆರವೇರಿಸಿದ್ರು. ಅಲ್ ಸಬೀಲ್ ಸಂಸ್ಥೆಯ ಪಿಎಂ ಉಸ್ಮಾನ್ ಸಾದಿ, ಖತೀಬರಾದ ಅಬ್ದುಲ್ ಮಜೀದ್ ನಿಜಾಮಿ, ಕೋಡಿಚಾಲ್ ಜಮಾತ್ನ ಅಬುಬಕರ್ ಸಕಾಫಿ ಉಸ್ತಾದ್, ಇಬ್ರಾಹಿಂ ಒಳಚಿಲ್, ಅಬ್ದುಲ್ ರಸಾಕ್ ಶಾಲಿಮಾರ್ ಮೊದಲಾದವರು ಈ ವೇಳೆ ಹಾಜರಿದ್ದರು.